ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಬಹುಶಃ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನಡೀತಾ ಇರುವಂಥದ್ದು ಅನೇಕ ವರ್ಷಗಳ ಬಳಿಕ. ಈ ಇಷ್ಟೊಂದು ಸಂಭ್ರಮ ಸಡಗರದಲ್ಲಿ ನಡೀಬೇಕು ಅಂತಾದರೆ ಇದಕ್ಕೆ ಹಲವಾರು ದಾನಿಗಳ, ಊರಿನವರ ಸಹಕಾರ ಬಹಳಷ್ಟಿದೆ. ಈಗಾಗಲೇ ಮಾತನಾಡಿರುವಂತಹ ಅನೇಕ ಪ್ರಮುಖರು ಈ ಒಂದು ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ಊರಿನವರ ಸಹಕಾರ ಪ್ರೋತ್ಸಾಹದಿಂದ ಅಭೂತಪೂರ್ವವಾಗಿ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥದ್ದು. ಸೊ ಅಂತಹ ಓರ್ವ ವಿಶೇಷ ದಾನಿಯಾಗಿ ಬಹುಶಃ ಇದೇ ಊರಿನವರಾಗಿದ್ದುಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಯಶಸ್ವಿ ಉದ್ಯಮಿಯಾಗಿ, ಕೊಡುಗೈ ದಾನಿಯಾಗಿ, ಊರಿನಲ್ಲಿ ಎಲೆಮರೆಯ ಕಾಯಿಯ ಹಾಗೆ ಇದ್ದುಕೊಂಡು ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಿದಂತಹ ಓರ್ವ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ನಟೇಶ್ ಪೂಜಾರಿ ಅವರು. ಬೆಂಗಳೂರಿನಲ್ಲಿ ಅನನ್ಯ ಎಂಟರ್ಪ್ರೈಸಸ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ನಡೆಸಿ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಊರಿನಲ್ಲಿ ಅನೇಕ ಮಂದಿ ಅರ್ಹರು ಯಾರಿದ್ದಾರೋ ಅಥವಾ ಯಾರಿಗೆ ನೆರವಿನ ಅವಶ್ಯಕತೆ ಇದ್ದು ಅವರಿಗೆ ಯಾರಿಗೂ ತಿಳಿಯದ ಹಾಗೆ ಒಂದು ನೆರವಾಗುವಂತಹ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಈ ಒಂದು ಪದಾರ್ಥ ಬ್ರಹ್ಮಕಲಶೋತ್ಸವ ಏನು ಸುದ್ದಿ ಚಾನಲ್ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಬಹುಶಃ ಈ ಒಂದು ನೇರ ಪ್ರಸಾರದ ಮಹಾ ಪ್ರಾಯೋಜಕರಾಗಿ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ದೇಶ ವಿದೇಶಗಳಲ್ಲಿರುವಂತಹ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಭಕ್ತರು ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇಷ್ಟೊಂದು ಅದ್ಧೂರಿಯಾಗಿ ಸಂಭ್ರಮದಿಂದ ನಡೀತಾ ಇದೆ. ಅವರಿಗೆ ಹೇಗೆ ಅನಿಸ್ತಾ ಇದೆ? ತನ್ನ ಊರಿನ ದೇವಸ್ಥಾನ ಬೆಳಗ್ತಾ ಇರುವುದನ್ನು ನೋಡಿ ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ನಮಸ್ತೆ. ಬ್ರಹ್ಮಕಲಶೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಬಹುಶಃ ಇವರು ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದ ಸಂಭ್ರಮ ಸಡಗರ ನೋಡಿ? ತುಂಬ ಖುಷಿ ಅನಿಸ್ತಾ ಇದೆ. ನಮ್ಮ ಊರಲ್ಲಿ ಈ ಥರ ಜಾತ್ರೆ ಈ ಥರ ಒಂದು ಬ್ರಹ್ಮಕಲಶೋತ್ಸವ ಇದು ನಡೀತಾ ಇದೆ. ನಾವೇ ನೆನೆಸ್ಕೊಂಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂದ್ಬಿಟ್ಟು. ಎಲ್ಲ ದೇವರ ಮಹಿಮೆ ಅಂತ ಅನ್ಕೋಬೇಕು. ಓಕೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿದ್ದೀರಿ. ಜೊತೆಗೆ ಬೆಂಗಳೂರಿನಲ್ಲಿದ್ದರೂ ಕೂಡ ಇಲ್ಲಿನ ಎಲ್ಲ ಆಗು ಹೋಗುಗಳನ್ನು ತಾವು ತಿಳಿದುಕೊಳ್ತಾ ಇದ್ದೀರಿ. ಬಹುಶಃ ಈಗ ಬ್ರಹ್ಮಕಲಶೋತ್ಸವಕ್ಕೆ ವ್ಯವಸ್ಥೆಗಳು, ಸಿದ್ಧತೆಗಳು ಅಥವಾ ಈ ಒಂದು ಒಟ್ಟು ಜೋಡಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು ಅದರ ಬಗ್ಗೆ ಹೇಳೋದಿದ್ರೆ? ನಮ್ಮ ಇಲ್ಲಿ ಇರೋ ಎಲ್ಲ ನಮ್ಮ ಇವರು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸಹಕಾರದಿಂದ ಮತ್ತು ದೇವಸ್ಥಾನ ಸಮಿತಿ ಸಹಕಾರದಿಂದ ಇದೆಲ್ಲ ನಡೆಯಿತು ನಮ್ಮ ಕೈಯಲ್ಲಿ. ಓಕೆ, ಅಂದರೆ ನೀವು ಇಲ್ಲಿಗೆ ಬಂದು ಹೇಗೆ ತೊಡಗಿಸಿಕೊಳ್ತಾ ಇದ್ರಿ? ಸಭೆ, ಮೀಟಿಂಗಿಗೆಲ್ಲ ನಾವು ಊರಿಗೆ ಬರುವಾಗ ಮೀಟಿಂಗ್ ಇದ್ದರೆ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಇಲ್ಲಿ ಆಗು ಹೋಗುಗಳನ್ನ ಎಲ್ಲ ವಾಟ್ಸಪ್ಪು ಗ್ರೂಪಲ್ಲೆಲ್ಲ ನೋಡಿಕೊಂಡು ಮತ್ತು ಇಲ್ಲಿರೋರು ಪದಾಧಿಕಾರಿಗಳೆಲ್ಲ ಫೋನ್ ಮಾಡಿ ನಮ್ಗೆ ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಆಮೇಲೆ ಅದು ಹಂಗೆಲ್ಲ ಹಿಂಗೆ ಅಂದ್ಬಿಟ್ಟು ನಾವು ಇದು ಕೆಲಸಕ್ಕೆಲ್ಲ ಇದು ಮಾಡ್ಕೊಂಡು ಇದು ಆಗಿದ್ದೀವಿ, ಸಹಾಯ ಕೊಡ್ತಿದ್ದೀವಿ, ಸಲಹೆ ಕೊಟ್ಕೊಂಡು ನಮ್ಮ ಇದು ಮಾಡ್ತಾ ಇದ್ದೀವಿ, ಸಹಕಾರ ಮಾಡಿ ಎಲ್ಲರೊಟ್ಟಿಗೆ ನೀವು ಕೂಡ ಸೇರಿಕೊಂಡು ಕೆಲಸವನ್ನು. ಹೌದು, ನಾವೆಲ್ಲರ ಜೊತೆ ನಾವು ಸೇರಿಕೊಂಡೇ ಮಾಡಿರೋದು. ಓಕೆ, ಈಗ ತಾವು ಇದೇ ಊರಿನವರು, ಇದೇ ಮಣ್ಣಿನವರು, ಇಲ್ಲಿಂದ ಬೆಳೆದು ಈಗ ಬೆಂಗಳೂರಿನಲ್ಲಿ ಒಂದು ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದೀರಿ. ಈ ಕ್ಷೇತ್ರದ ಬಗ್ಗೆ ಅಥವಾ ಈ ಕ್ಷೇತ್ರ ನಿಮ್ಮ ಬಾಳಿನಲ್ಲಿ ಮಾಡಿರುವಂಥ ಒಂದು ಪವಾಡಗಳ ಬಗ್ಗೆ? ನಾವು ಇದೇ ಇದರಲ್ಲಿ ದೇವಸ್ಥಾನ ಆವಾಗ ರೆಡಿಯಾಗಿರಲಿಲ್ಲ, ಪಾಲು ಬಿದ್ದಂಗಿತ್ತು. ಆವಾಗ ಇಲ್ಲೆಲ್ಲ ಆಟ ಆಡ್ಕೊಂಡು ನಾವು ಈ ಇದರಲ್ಲೆಲ್ಲ ಓಡಾಡ್ತಾ ಇದ್ದೀವಿ. ಯಾವ ದೇವರು ಅಂತ ಗೊತ್ತಿರಲಿಲ್ಲ, ಆದರೆ ದೇವಸ್ಥಾನ ಅಂತ ಗೊತ್ತಿತ್ತು. ಇಲ್ಲೇ ನಾವು ಮಾವಿನಕಾಯಿ ತಿನ್ಕೊಂಡು ಆಟ ಆಡ್ಕೊಂಡು ಇದೇ ಪುಲಿತಡಿ ಸ್ಕೂಲಲ್ಲಿ ಓದ್ಕೊಂಡು ಆಟ ಆಡ್ತಾ ಇದ್ದೀವಿ. ಅವಾಗ ನಮಗೆ ದೇವ್ರದ್ದು ಒಂದು ಇದು ಅಂದರೆ ಇವರು ನಮ್ಮ ಇವಾಗ ಇದು ದೇವಸ್ಥಾನ ಸಮಿತಿ ಅಧ್ಯಕ್ಷರು ಉದಯ್ ಕುಮಾರ್ ಅವರು ಬಂದು ಅವರ ಅಣ್ಣ ಬಂದು ಇದನ್ನು ಇದು ತಗೊಂಬಿಟ್ಮೇಲೆ ಅವರು ಇದನ್ನು ಜೀರ್ಣೋದ್ಧಾರ ಮಾಡುವಾಗ ನಾವು ಬಂದು ಇಲ್ಲಿ ಶ್ರಮದಾನ ಮಾಡಿಕೊಂಡು ಮತ್ತು ಇದು ಶ್ರಮದಾನ ಮಾಡಿ ಆವಾಗ ನಾವು ಚಿಕ್ಕ ಹುಡುಗರು ಏನು ಹೈಸ್ಕೂಲು ಇಲ್ಲ ಪ್ರೈಮರಿ ಓದ್ತಾ ಇದ್ದೀವಿ. ಆ ಟೈಮಲ್ಲಿ ಈ ದೇವರೇ ನಮ್ಮನ್ನು ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದಾರೆ. ಇಲ್ಲಾಂದರೆ ನಾವು ಈ ಥರ ಒಂದು ಉದ್ಯಮಿ ಆಗ್ತೀವೋ ಇಲ್ಲ ಬೆಂಗಳೂರಿಗೆ ಹೋಗ್ತೀವೋ ಅಂತ ಕನಸಲ್ಲೂ ನೆನೆಸ್ಕೊಂಡಿರಲಿಲ್ಲ ನಾವು. ಎಲ್ಲ ಥರದಿಂದಲೂ ನಮಗೆ ಈ ದೇವರು ನಮಗೆ ಇದು ಮಾಡಿದ್ದಾರೆ. ಸತ್ಯ, ಒಂದು ಪವಾಡ ಅಂತಲೇ ಹೇಳ್ಬೇಕು ನಮ್ಮ. ಈಗ ಈ ಕ್ಷೇತ್ರ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಬಹುಶಃ ನಾನಾ ಭಾಗಗಳಿಂದ ರಾಜ್ಯದ ಜನರು ಬರ್ತಾ ಇದ್ದಾರೆ. ಇದು ಸಂತಾನ ಭಾಗ್ಯ ಪ್ರದಾಯಕ ಅನ್ನುವಂಥ ಒಂದು ಪ್ರಸಿದ್ಧಿ ಕೂಡ ಈ ಕ್ಷೇತ್ರಕ್ಕಿದೆ ಅನ್ನುವಂಥದ್ದು. ಸೊ ಎಲ್ಲ ಭಾಗಗಳಿಂದ ಭಕ್ತರು ಬರ್ತಾರೆ. ಸೊ ನೀವು ಇದನ್ನು ನೋಡುವಾಗ ಹೇಗೆ ಅನಿಸುತ್ತೆ? ತುಂಬ ಹೆಮ್ಮೆ ಅನಿಸ್ತಿದೆ. ನಮ್ಮ ಊರು, ನಮ್ಮ ದೇವಸ್ಥಾನ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಓಕೆ,
ಬಹುಶಃ ಈ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ತೊಡಗಿಸಿಕೊಳ್ಳುವುದು ಅಷ್ಟೊಂದು ಸುಲಭ ಅಲ್ಲ, ಬಹಳಷ್ಟು ಒಂದು ಜವಾಬ್ದಾರಿ ಇರುತ್ತೆ. ಸೊ ಹೇಗೆ ನಿಮಗೆ ಉದ್ಯಮ ಮತ್ತು ಇದನ್ನು ಹೇಗೆ ನಿಭಾಯಿಸಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋದ್ರಿ? ಇಲ್ಲ, ನಾವು ಉದ್ಯಮ ಜೊತೆಗೆ ಇದು ನಾವು ಒಂದು ಅಂದರೆ ಫುಲ್ ಟೈಮ್ ಇದಕ್ಕೆ ಕೊಡಲ್ಲ, ಎಷ್ಟು ಬೇಕೋ ಅಷ್ಟಿಗೆ. ಅಂದರೆ ಇದು ಇದ್ದಿದೆ ಇವಾಗಲೇ ಒಂದು 3-4 ಮಂತ್ಸಿಂದ ನಮ್ಗೆ ಇದ್ದಿದ್ದು. ಆ ಟೈಮಲ್ಲಿ ನಾವು ಇದಕ್ಕೆ ಬೇಕಾದ ಸಹಕಾರ ಕೊಟ್ಕೊಂಡು ನಾವು ಇದು ಮಾಡಿದ್ದೀವಿ. ಉದ್ಯಮ ಜೊತೆ ಈಗ ಬೆಂಗಳೂರಿಂದ ಊರಿಗೆ ಬರ್ತೀವಲ್ಲ, ಬರುವಾಗೆಲ್ಲ ನೋಡಿಕೊಂಡು ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಕುಟುಂಬ ಸಮೇತರಾಗಿ ಒಂದು ಬ್ರಹ್ಮಕಲಶೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ ಅನ್ನುವಂಥದ್ದು. ಅದರ ಜೊತೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಿ, ಅದು ಕೂಡ ಯಾರಿಗೂ ಗೊತ್ತಾಗದ ಹಾಗೆ. ಇದಕ್ಕೆ ಪ್ರೇರಣೆ ಏನು ಅನ್ನುವಂಥದ್ದು? ನಾವು ಚಿಕ್ಕದರಲ್ಲಿರುವಾಗ ನಾವು ನೋಡಿದ ಕಷ್ಟ, ನಾವು ಅನುಭವಿಸಿದ ಒಂದು ಇದು ನೋವನ್ನ ಇನ್ನೂ ನಮ್ಮ ಕಡೆಯಿಂದ ಆಗುವ ಒಂದು ಇದು ಮಾಡಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ವಿ. ಅಂದರೆ ಸಹಕಾರ ಮಾಡಬೇಕು ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಅದು ಯಾರಿಗೂ ಗೊತ್ತಾಗಬೇಕು ಅಂತ ಅಲ್ಲ, ನಮ್ಮ ಆತ್ಮತೃಪ್ತಿಗೋಸ್ಕರ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಎಲೆಮರೆಕಾಯಿ ಹಾಗಿದ್ದುಕೊಂಡು ಮಾಡ್ತಿದ್ದೀರಿ ಅನ್ನುವಂಥದ್ದು. ಅದು ಎಲೆಮರೆಕಾಯಿ ಅಂದರೆ ನಮ್ಮ ಹೆಸರು ಬೇಕಾಗಿಲ್ಲ ಅಂತ. ಅಂದರೆ ನಾವು ಮಾಡೋ ಸಹಕಾರ ನಮ್ಮ ಮನಸ್ಸಿಗೆ ಗೊತ್ತಿದ್ರೆ ಸಾಕು, ತಮ್ಮ ದೇವರಿಗೆ ಗೊತ್ತಾದರೆ ಸಾಕು. ಆ ಊರಿಗೆಲ್ಲ ತೋರಿಸ್ಕೊಂಡು ಫೋಟೋ ತಗೊಂಡು ಮಾಡಬೇಕನ್ನೋ ಒಂದು ಇದಿಲ್ಲ, ಇಂಟೆನ್ಷನ್ ಇಲ್ಲ ನಮಗೆ. ಅದು ನಿಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಮಾಡ್ತಾ ಇದ್ದೀವಿ. ಇನ್ನು ಕೊನೆಯದಾಗಿ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಒಂದು ಕೊನೆಯದಾಗಿ ಎಲ್ಲ ಭಕ್ತರಿಗೂ ಒಳ್ಳೇದು ಮಾಡಬೇಕು ನಮ್ಮ ದೇವರು. ಇನ್ನೂ ಎಲ್ಲರೂ ಬಂದು ನಮ್ಮ ದೇವಸ್ಥಾನ ಬಂದು ನೋಡಿಕೊಂಡು, ಅದೇ ಇವಾಗ ನಮ್ಮ ಸ್ಪೀಚಲ್ಲಿ ಒಬ್ಬರು ಹೇಳಿದರು, ಧರ್ಮಸ್ಥಳ ಸುಬ್ರಹ್ಮಣ್ಯ ಬರೋರು ಸೌತಡ್ಕಕ್ಕೆ ಹೆಂಗೆ ಹೋಗ್ತಾರೆ ಹಂಗೆ ನಮ್ಮ ದೇವಸ್ಥಾನಕ್ಕೂ ಬಂದು ಹೋಗುವಂಗೆ ಆಗಲಿ ಅಂತ ನಮ್ಮ ಒಂದು ಆಸೆ. ಅದೇ ರೀತಿ ಕ್ಷೇತ್ರ ಇನ್ನಷ್ಟು ಬೆಳಗಬೇಕು. ಅದೇ ರೀತಿ ಇನ್ನೂ ಕ್ಷೇತ್ರ ಬೆಳಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಒಂದು ಅಭಿಪ್ರಾಯ. ಈಗ ನಟೇಶ್ ಪೂಜಾರಿ ಅವರ ಧರ್ಮಪತ್ನಿಯವರಿದ್ದಾರೆ, ಅವರು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್. ಹೇಗೆ ಅನಿಸ್ತಾ ಇದೆ ನಿಮಗೆ ಈ ಸಂಭ್ರಮ? ಖುಷಿ ಅನಿಸ್ತಾ ಇದೆ. ನಂದು ಆಯಿತು ಮದುವೆ ಆಗಿ ಒಂದು 12 ಇಯರ್ಸ್ ಆಯಿತು. ನಾನು ಆವಾಗಲಿಂದ ಯಾವಾಗಾದ್ರೂ ಒಂದ್ಸಲ ಇಲ್ಲಿಗೆ ಊರಿಗೆ ಬರಬೇಕಾದ್ರೆ ಬರ್ತಾ ಇದ್ವಿ ಇಲ್ಲಿಗೆ ಅಷ್ಟೇ. ಇವಾಗ ಬ್ರಹ್ಮಕಲಶ ಎಲ್ಲ ನೋಡಿ ಖುಷಿ ಆಗ್ತಾ ಇದೆ. ಇದ್ರಲ್ಲಿ ನನ್ನ ಗಣನ ಒಂದು ಪಾಠ ಅಂತ ಹೇಳ್ಬೇಕು, ಇನ್ನೂ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು. ಬಹುಶಃ ನಿಮ್ಮ ಈ ಒಂದು ಸೇವೆಯನ್ನು ನಡೀತಾ ಇದೆ, ಇದು ಇನ್ನೊಂದಷ್ಟು ನಿಮಗೆ ಪ್ರೇರಣೆಯನ್ನು ಕೊಡಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಧನ್ಯವಾದಗಳು. ಇದು ಈ ಒಂದು ಇಡೀ ಬ್ರಹ್ಮಕಲಶೋತ್ಸವದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ನಟೇಶ್ ಪೂಜಾರಿ ಅವರ ಫ್ಯಾಮಿಲಿ ಜೊತೆಗೆ ನಾವು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವಂಥದ್ದು. ಬಹುಶಃ ಈ ಒಂದು ಸುದ್ದಿಯ ನೇರ ಪ್ರಸಾರಕ್ಕೆ ಮಹಾ ಪ್ರಾಯೋಜಕರಾಗಿ ಕೂಡ ಅವರು ವಿಶೇಷವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ಇವರ ಸೇವೆ ಅಥವಾ ಇವರು ಮಾಡ್ತಾ ಇರುವಂತಹ ಸಮಾಜಮುಖಿ ಕೆಲಸಗಳು ಇನ್ನೊಂದಷ್ಟು ಗಟ್ಟಿಯಾಗಿ ನಡೆಯುವುದಕ್ಕೆ ದೇವರ ಆಶೀರ್ವಾದ ಇರಲಿ ಅನ್ನುವಂಥ ಒಂದು ಆಶಯ. ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಜೊತೆಗೆ ಮಾತನಾಡೋದಕ್ಕೆ ಹಿಂದೂ ಮುಖಂಡರಾಗಿರುವಂತಹ ಸಂದೀಪ್ ಕುಪ್ಪೆಟ್ಟಿ ಇದ್ದಾರೆ. ಈ ಬ್ರಹ್ಮಕಲಶೋತ್ಸವ ಸಂಭ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ? ಭಾರಿ ಸುಂದರವಾಗಿ ನಡೀತಿದೆ ಈ ಕಾರ್ಯಕ್ರಮ. ಅದೆಷ್ಟು ಸ್ವಯಂ ಸೇವಕರ ನಿಸ್ವಾರ್ಥ ಶ್ರಮದಿಂದ ಇಷ್ಟೆಲ್ಲ ಕಾರ್ಯಕ್ರಮ ಅದ್ದೂರಿ ನಡೀತಿದೆ. ಈ ಭಾಗದಲ್ಲಿ ಬರುವಾಗ ಬಹಳ ಖುಷಿಯಾಗುತ್ತೆ. ಎಲ್ಲ ಯುವಕರ ಒಗ್ಗೂಡುವಿಕೆ, ಒಂದಷ್ಟು ಯುವ ಮನಸ್ಸುಗಳು ಒಂದುಗೂಡಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಹೋಗಿದೆ. ಈ ಉಪ್ಪಿನಂಗಡಿ ಭಾಗದಲ್ಲಿ ಒಂದು ಉಪ್ಪಿನಂಗಡಿಯ ಜಾತ್ರೆ ಬಿಟ್ಟರೆ ಸೆಕೆಂಡ್ ಜಾತ್ರೆ ಇದೆ ಅಂತ ನನ್ನ ಒಂದು ತಿಳಿದ ಮಟ್ಟಿಗೆ ಭಾರಿ ಅದ್ದೂರಿಯಾಗಿ ನಡೀತಿದೆ ಈ ಕಾರ್ಯಕ್ರಮ. ಅಂದರೆ ನಿಮ್ಮ ಒಂದು ತೊಡಗಿಸಿಕೊಳ್ಳುವಿಕೆ ಹೇಗೆ, ಏನೆಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ? ನಾವು ತೊಡಗಿಸಲಿಕ್ಕೆ ಆಗಲಿಲ್ಲ ಅನ್ಯತಾ ಕಾರ್ಯಕ್ರಮದಿಂದ, ಆದರೆ ನಮ್ಮೊಟ್ಟಿಗಿರುವಂಥ ಯುವಕರು ಪ್ರತಿ ಭಾನುವಾರ ಅನ್ಯ ಫಂಕ್ಷನ್ ಇದ್ದರೂ, ಅನ್ಯ ಕಾರ್ಯಕ್ರಮ ಇದ್ದರೂ, ಇಲ್ಲ ನಾವು ಪಾದಾಲ ಜಾತ್ರೆಯ ಕೆಲಸಗಳಿದೆ, ಬ್ರಹ್ಮಕಲಶೋತ್ಸವಕ್ಕೆ ಪೂರ ತಯಾರಿ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಭಾನುವಾರ ಕೂಡ ರಜೆ ಮಾಡದೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗದೆ ಕೂಡ ಇಲ್ಲಿಯ ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ದುಡಿದಿದ್ದಾರೆ. ಅವರೆಲ್ಲರ ಶ್ರಮ ಈ ಒಂದು ಸಂಭ್ರಮದಲ್ಲಿ ಕಾಣ್ತಾ ಇದೆ, ಅದ್ಧೂರಿತನದಿಂದ ಕಂಗೊಳಿಸ್ತಾ ಇದೆ. ಕ್ಷೇತ್ರದ ಈ ಒಂದು ಅದ್ದೂರಿಯ ಬಗ್ಗೆ ಏನು ಹೇಳ್ತೀರಿ? ಬಹಳ ಖುಷಿಯಾಗಿದೆ ಈ ಕಾರ್ಯಕ್ರಮ ನೋಡುವಾಗ. ಯಾಕಂತ ಹೇಳಿದರೆ ಸುಂದರವಾದ ಲೈಟಿಂಗ್ಸ್ನ ವ್ಯವಸ್ಥೆ ಆಗಿರ್ಬೋದು, ಒಂದಷ್ಟು ಹಿಂದುತ್ವದ ಸಂಕೇತ ಆಗಿರುವಂಥ ಬಂಟಿಂಗ್ಸ್ನ ವ್ಯವಸ್ಥೆ ಆಗಿರ್ಬೋದು, ಒಂದಷ್ಟು ಕಲರವಗೊಳಿಸುವಂತಹ ಮನಸ್ಸಿಗೆ ಸಂತೃಪ್ತಿ ಆಗುವಂಥ ಅಂಗಡಿಗಳಾಗಿ ಎಲ್ಲ ದೃಷ್ಟಿಯಲ್ಲಿ ಕೂಡ ಇಲ್ಲಿಯ ಯುವಕರ ಬಗ್ಗೆ ಬಹಳ ಉತ್ಸಾಹದಿಂದ ನಮ್ಮ ಹೊರಗಿನ ಊರಿನವರು ಕೂಡ ಇಲ್ಲಿಯ ಕಾರ್ಯಕ್ರಮದ ಬಗ್ಗೆ ಹಾಗೂ ಇಲ್ಲಿಯ ಒಂದು ವ್ಯವಸ್ಥೆಯ ಬಗ್ಗೆ ಭಾರಿ ಸುಂದರವಾಗಿರುವಂಥ ಮಾತುಗಳನ್ನ ಆಡ್ತಿದೆ ಈಗ ಕೂಡ. ಯಾಕಂತ ಹೇಳಿದರೆ ಇಲ್ಲಿ ಸಾಧಾರಣ ರಾತ್ರಿ 1 ಗಂಟೆವರೆಗೆ ಕೂಡ ಸ್ವಯಂ ಸೇವಕರು ಯಾವುದೇ ರೀತಿಯಾಗಿ ರೆಸ್ಟ್ ತಗೊಳ್ಳದೆ ಬೆಳಿಗ್ಗೆ 7ರಿಂದ 8 ಗಂಟೆಗೆ ಬಂದು ರಾತ್ರಿ 12 ಗಂಟೆವರೆಗೆ ಯಾವುದೇ ರೀತಿಯ ಒಂದು ಫಲಾಪೇಕ್ಷೆ ಇಲ್ಲದೆ
ಅದು ಅಲ್ಲದೆ ಬಂದವರಿಗೆ ಕೂಡ ಯಾವ ರೀತಿಯಿಂದ ಪ್ರೀತಿಯಿಂದ ಮಾತಾಡಿಸಿ ಅನ್ನ ಗಾಡಿ ಇಲ್ಲಿ ಇಡಿ, ಪಾರ್ಕಿಂಗ್ ಮಾಡಿ ಅಲ್ಲಿ ಮಾಡಿ, ಅದೇ ರೀತಿ ಅನ್ನದಾನಕ್ಕೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದಾರೆ. ಮೊದಲನೇದಾಗಿ ಆ ಪಾರ್ಕಿಂಗ್ ಅಲ್ಲಿ ಇರುವಂತಹ ಎಲ್ಲ ಸ್ವಯಂ ಸೇವಕರಿಗೆ ಕೂಡ ಅನಂತ ಧನ್ಯವಾದಗಳು. ಯಾಕಂತೇಳಿದರೆ ಬರುವಂತಹ ಗಾಡಿಗಳನ್ನು ಕೂಡ ಯಾರಿಗೆ ಕೂಡ ಒಬ್ಬರ ಹತ್ರ ರ್ಯಾಶ್ ಆಗಿ ಮಾತಾಡದೆ ಎಲ್ಲರನ್ನು ಪ್ರೀತಿ ವಿನಮ್ರವಾಗಿ ಮಾತಾಡಿಕೊಂಡು ಅನ್ನ ಗಾಡಿ ಇಲ್ಲಿಡಿ ಅಂತೇಳಿ ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತಿದ್ದಾರೆ. ಅವರಿಗೂ ಕೂಡ ಯಾಕಂತೇಳಿದರೆ ನಾವು ಗಾಡಿಯವರು ಅದನ್ನು ಫಸ್ಟು ತಿಳ್ಕೊಳ್ಬೇಕು. ಇಷ್ಟೊಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ, ಯಾವುದೇ ರೀತಿಯಾದಂಥ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕಾರ್ಯಕ್ರಮ. ಯುವಕರಲ್ಲಿ ಕಮ್ಮಿ ಅಂದ್ರೆ ಒಂದು 20ರಿಂದ 35 ಸಂಖ್ಯೆಯ ಯುವಕರಿದ್ದಾರೆ. ಅವರಿಗೆ ಒಂದು ಸ್ವಲ್ಪ ನಾವು ಸಹಕಾರ ನೀಡಬೇಕು. ಯಾವುದೇ ವೆಹಿಕಲ್ನವರಾಗಿರ್ಬೋದು, ಯಾವುದೇ 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಯಾವುದೇ ವೆಹಿಕಲ್ನವರಾಗಿರ್ಬೋದು. ಯಾಕೆಂದರೆ ಅವರು ಸಹಕಾರ ಇದ್ದರೆ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣ. ಯಾಕೆಂದರೆ ರಸ್ತೆ ಬದಿಯಲ್ಲಿ ನೋಡ್ತೇವೆ, ಯಾರು ಕೂಡ ರಸ್ತೆ ಬದಿಯಲ್ಲಿ ನಿಲ್ಲಿಸಬಾರ್ದು. ಅವರು ಹೇಳಿದ ಜಾಗದಲ್ಲಿ ನಿಲ್ಲಿಸಿ ಸ್ವಲ್ಪ ನಡಿಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಅವರಿಗೆ ಸಹಕರಿಸಿ ನೀವು ಅವರಿಗೆ ಸಹಕರಿಸಿದರೆ ಇನ್ನಷ್ಟು ಕಾರ್ಯಕ್ರಮ ಚೆಂದಗನಿಸಿಕೊಳ್ಳಲಿಕ್ಕೆ ಅವಕಾಶವಾಗುತ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.